ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಂಬಳ ಆಯೋಜಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಈ ಬಾರಿಯೂ ಕಂಬಳಕ್ಕೆ ತಯಾರಿ ನಡೆಸಿದ್ರು. ಪೇಟಾದ ಆಕ್ಷೇಪದ ಅರ್ಜಿಯಲ್ಲಿ ತಮ್ಮನ್ನು ಪಾರ್ಟಿ ಮಾಡಬೇಕೆಂದು ವಕೀಲರ ಮೂಲಕ ಅಶೋಕ್ ರೈ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ನೋಡಿ, ಬೆಂಗಳೂರು ಕಂಬಳ ಇದೇ 25-26 ಅಂತ ನಾವು ಕಂಬಳ ಸಮಿತಿಯವರು ಡೇಟ್ ಕೊಟ್ಟಿದ್ರು. ನಾವು ಕೂಡ ಅದಕ್ಕೆ ಪ್ರಯತ್ನಗಳನ್ನು, ಅದಕ್ಕೆ ಅನುಮತಿ ಪಡೆಯಲಿಕ್ಕೆ, ಅಂದರೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಯವರು ಅನುಮತಿ ಕೊಡಬೇಕು, ಬೇರೆ ಬೇರೆ ಲೈಸೆನ್ಸ್, ಅದಕ್ಕೆ ಪರವಾನಗಿಗಳು ಬೇಕಾಗ್ತದೆ. ಪೊಲೀಸ್ ಕಮಿಷನರು, ಅನಂತರ ಸಿಟಿ, ಬಾಕಿದೆಲ್ಲ ಕೊಡಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆಗ ಈಗ ಪೇಟದವರು ಅವರಿಗೆ ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು. ಯಾಕಂತ ಹೇಳಿದ್ರೆ, ಹಿಂದೆ ನಾವು ಆರ್ಡಿನೆನ್ಸ್ ಆಗುವಾಗ, ಸುಗ್ರೀವಾಜ್ಞೆ ಆಗುವಾಗ ಅದರಲ್ಲಿ ಒಂದು ಅಫಿಡವಿಟ್ ಅನ್ನು ಹಾಕಿದ್ವಿ. ಈ ಕಂಬಳ ಅನ್ನುವಂಥದ್ದು ದಕ್ಷಿಣ ಕನ್ನಡ